ಬಾರ್ಕೂರು ಕಚ್ಚೂರು ಶ್ರೀ ಮಾಲ್ದಿ ದೇವಿ ದೇವಸ್ಥಾನ ಮತ್ತು ಬಬ್ಬುಸ್ವಾಮಿ ಮೂಲ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಮತ್ತು ವಿಶೇಷ ಪೂಜೆ ಶನಿವಾರ ಜರುಗಿತು. ಪವಿತ್ರ ಬೈಲಕೆರೆ ದೀಪೋತ್ಸವ ಕೆಂಡೋತ್ಸವದಲ್ಲಿ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದ್ದರು. ಈ ಸಂದರ್ಭ ನಾನಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಕಾರ್ಯಕ್ರಮ ಜರುಗಿತು. ದೇವಸ್ಥಾನಕ್ಕೆ ಆಗಮಿಸಿದ ಗಣ್ಯರನ್ನು ಮತ್ತು ಸೇವಾಕರ್ತರನ್ನು ಸನ್ಮಾನಿಸಲಾಯಿತು. ಸಮಿತಿಯ ಬಾಬು ಮಲ್ಲಾರ್, ರಾಮಕುಂದಾಪುರ, ಕಮಲಾಕ್ಷ ಬಾರ್ಕೂರು, ಗೋಕುಲ್ದಾಸ್ ಬಾರ್ಕೂರು, ಅರ್ಚಕ ಪ್ರಭಾಕರ ಕಚ್ಚೂರು ಮತ್ತಿತರರು ಉಪಸ್ಥಿತರಿದ್ದರು. ಹದಿನೈದು ವರ್ಷದಿಂದ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರೆಗೆ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಮುಂದೆ ಬಂದರೆ ಅವರ ಭವಿಷ್ಯ ನಿರ್ಮಾಣ ಆಗಲಿಕ್ಕೆ ಒಂದು ಸಂಖ್ಯೆ ಹೆಚ್ಚಾಗ್ತಾ ತತ್ವಜ್ಞಾನಿಗಳು ಹೇಳ್ತಾರೆ, ನಾವೇನಾದ್ರೂ ನಮ್ಮ ಒಂದು ವರ್ಷದ ಮಟ್ಟಿಗೆ ಯೋಜನೆಯನ್ನು ಹಾಕಿಕೊಳ್ಳುವುದಿದ್ರೆ ದವಸ ಧಾನ್ಯಗಳನ್ನು ಬೆಳೆದ್ರೆ ಸಾಕು. ಬಹಳ ಸಂತೋಷ ಆಗ್ತದೆ. ನಾವೇನಾದ್ರೂ ಒಂದು ದೇಶದ ಬಗ್ಗೆ ಯೋಜನೆಯನ್ನು ಹಾಕಿಕೊಳ್ಳುವುದಿದ್ರೆ ಪರಿಶಿಷ್ಟ ಗಿಡ ಮರಗಳನ್ನ ಬೆಳಿಬೇಕಂತೆ, ಅದು ಶಾಶ್ವತವಾಗಿ ದೇಶಕ್ಕೆ ಕೊಡುಗೆ ನಡೆಸುವಂತ ಅವ್ರದ್ದು ನಾವೇನಾದ್ರೂ ನಮ್ಮ ವೈಯಕ್ತಿಕ ಜೀವಮಾನದ ನಿರ್ಮಾಣದ ಬಗ್ಗೆ ಯೋಜನೆ ಮಾಡುವುದಿದ್ರೆ ಜಿಲ್ಲೆಗಳಲ್ಲಿ ಸೂಕ್ತವಾದಂತಹ ಶಿಕ್ಷಣವನ್ನು ಪಡೆಯಬೇಕು. ಅದು ನಮ್ಮ ಜೀವಮಾನ ಅತ್ಯಂತ ಕಾರಣಿಕವಾದಂಥ ಲಕ್ಷಾಂತರ ಜನರನ್ನು, ವಿಶೇಷವಾಗಿ ದಲಿತ ವರ್ಗದ ಜನರನ್ನು ಇಲ್ಲಿಗೆ ಆಕರ್ಷಿಸುವಂಥ ಒಂದು ಕೇಂದ್ರವಾಗಿದೆ. ಇಲ್ಲಿ ಇನ್ನಷ್ಟು ಮೂಲಭೂತ ಸೌಕರ್ಯಗಳು ಆಗಬೇಕು, ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತಕ್ಕಂಥ ಇಚ್ಛೆ ಇಲ್ಲಿ ಸಂಪೂರ್ಣ ಜನರದಾಗಿದೆ. ಆ ಬಗ್ಗೆ ನಾವು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡಿ ಸರ್ಕಾರದಿಂದ ಇನ್ನು ಮುಂದಿನ ದಿವಸಗಳಲ್ಲಿ ಅನೇಕ ಯೋಜನೆಗಳನ್ನು ಇಲ್ಲಿ ತರಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೇವೆ ಮತ್ತು ಅದು ಫಲ ಕೊಡುವ ಹಂತಕ್ಕೆ ಬಂದಿದೆ.